ನ್ಯೂಸ್ ಪುತ್ತೂರ್ ಎಂಬ ಹೊಸ ಚಾನೆಲ್ ಒಂದು ಆರಂಭಗೊಂಡಿದೆ. ಪುತ್ತೂರು ಬೆಳೆಯುತ್ತಿರುವಂಥ ನಗರ, ಒಂದಷ್ಟು ಉದ್ಯಮಗಳು ಬರ್ತಾ ಇದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಪುತ್ತೂರಿಗೆ ಎಲ್ಲ ವಿಚಾರಗಳು, ಎಲ್ಲ ಉದ್ಯಮಗಳು ಕೂಡ ಬರಬೇಕು ಅಂತ ನಮ್ಮ ಆಸೆ. ಇವತ್ತು ನ್ಯೂಸ್ ಪುತ್ತೂರು ಅಂತ ಒಂದು ಹೊಸ ಚಾನೆಲ್ ಕೂಡ ಇಲ್ಲಿ ಆರಂಭವಾಗಿದೆ. ಒಳ್ಳೆಯ ಒಂದು ವಿಚಾರ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇನ್ನೊಂದು 4ನೇ ಅಂಗವಾಗಿ ನಾವು ಸ್ವೀಕಾರ ಮಾಡಿರುವುದು ಮಾಧ್ಯಮ ರಂಗ. ಜನಗಳಿಗೆ ನ್ಯಾಯ ಸಿಗಬೇಕು. ಎಲ್ಲಿ ಹೋದರೂ ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ. ಬಡವರಿಗೆ ನ್ಯಾಯ ಸಿಗುವಂಥದ್ದು ಕೆಲಸಗಳು ಆಗಬೇಕು. ಬಹುಶಃ ಮಾಧ್ಯಮದ ಮುಖಾಂತರ ಎಲ್ಲೆಲ್ಲಿ ಸಮಾಜದಲ್ಲಿ ಅನ್ಯಾಯ ನಡೀತಾ ಇದೆ, ಬಡವರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನು ಎತ್ತಿ ತೋರಿಸಬೇಕಿದ್ರೆ ಮಾಧ್ಯಮಗಳ ಅವಶ್ಯಕತೆ ಇದೆ. ಈ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮ ಪುತ್ತೂರಿನ ತೆಕ್ಕೆಗೆ ಇನ್ನೊಂದು ಮಾಧ್ಯಮ ಚಾನಲ್ ಆರಂಭಗೊಂಡಿದೆ. ನಾನು ಇವತ್ತು ಈ ಚಾನೆಲ್ನ ಎಲ್ಲ ವೃಂದಕ್ಕೆ, ಈ ಪುತ್ತೂರಿನಲ್ಲಿ ಆರಂಭಗೊಂಡ ನ್ಯೂಸ್ ಪುತ್ತೂರು ಎಂಬ ಚಾನೆಲ್ಗೆ ಶುಭ ಕೊಡ್ತೇನೆ. ಪುತ್ತೂರಿನ ಅಭಿವೃದ್ಧಿ ಕೆಲಸದಲ್ಲಿ ಅದು ಕೂಡ ಒಂದು ಅಂಗವಾಗಿ ಕೆಲಸ ಮಾಡಲಿ. ಸಾಮಾಜಿಕ ನ್ಯಾಯವನ್ನು ಜನರಿಗೆ ನೀಡುವಂತಾಗಲಿ. ಒಳ್ಳೆಯ ರೀತಿಯಲ್ಲಿ ಪುತ್ತೂರಿನಲ್ಲಿ ಕೆಲಸ ಮಾಡುವ ಮುಖಾಂತರ ಪುತ್ತೂರಿನಲ್ಲಿ ಅಲ್ಲ, ಹತ್ತೂರಿನಲ್ಲಿ ಹೆಸರುವಾಸಿಯಾಗಿ ಇಡೀ ಕರ್ನಾಟಕದಲ್ಲಿ ಕೂಡ ಹೆಸರುವಾಸಿಯಾಗಿ ಬೆಳೆಯುವಂತಾಗಲಿ ಅಂತ ನಾನು ಶುಭ ಹಾರೈಕೆಗಳು ನೀಡ್ತಾ ಇದ್ದೀನಿ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.